ನಮಸ್ಕಾರ ವೀಕ್ಷಕರೇ. ಭೂಗತ ಲೋಕದ ಕರಾಳ ಕತೆ, ಎಲ್ಲಿಂದ ಎಲ್ಲಿಗೋ ಕರೆದುಕೊಂಡು ಹೋಗುವ ಪ್ರಕರಣದ ಹಾದಿ, ಇದರ ಮಧ್ಯೆ ಸಿಗುವ ಅಪಾಯಕಾರಿ ಮಿಸ್ಟ್ರಿ, ಇದೆಲ್ಲದರ ಜಾಡನ್ನ ಹಿಡಿದು ಹಿಂಬಾಲಿಸುವ ನಮ್ಮ ಕ್ಯಾಮರಾ. ಇದೇ ಈ ಹೊತ್ತಿನ ವಿಶೇಷ ಕ್ರೈಮ್ ಬೇಟ್. ನಾನು ಆದಿತ್ಯ. ಕರಾವಳಿ ಅಂದ್ರೇನೆ ಹಾಗೆ, ಮೇಲ್ನೋಟಕ್ಕೆ ನೋಡಕ್ಕೆ ಸೈಲೆಂಟ್ ಅಂತಾನೆ ಅನ್ಸುತ್ತೆ. ಆದರೆ ಕೋಮು ಗಲಭೆ ವಿಚಾರಕ್ಕೆ ಬಂದ್ರೆ ಯಾವಾಗಲೂ ವೈಲೆಂಟ್ ಆಗೇ ಇರುತ್ತೆ. ಇಲ್ಲಿ ನಡೆಯುವ ಮತೀಯ ಗಲಭೆಗಳಿಗೆ ಏನೂ ಕೊರತೆ ಇಲ್ಲ. ಬಡಿದಾಟಗಳು, ಹೊಡೆದಾಟಗಳು, ಸ್ಕೆಚ್ಗಳು, ಕೊನೆಗೆ ಮ್ಯಾಟರೇ ಕ್ಲೋಸ್ ಅನ್ನೋ ತರ ನಡೆಯುವ ಮರ್ಡರ್. ಆ ಮರ್ಡರ್ ಹಿಂದೆ ತೆರೆದುಕೊಳ್ಳುವ ಜ್ವಲಾಂತ ಟ್ವಿಸ್ಟ್ಗಳು ಒಂದಾ ಎರಡಾ? ಒಂದೂವರೆ ವರ್ಷದ ಹಿಂದೆ ನಡೆದ ಕ್ರೈಮ್ ಇದು. ಬುದ್ಧಿವಂತರ ನಾಡಾದ ಮಂಗಳೂರಲ್ಲಿ ನಡೆಯಿತು ಮತ್ತೊಂದು ರಿವೆಂಜ್ ಮರ್ಡರ್. ಬಲಿಯಾದವನೇ ಅಶ್ರಫ್ ಕುಲಾಯಿ. ಯಾರು ಈ ಅಶ್ರಫ್ ಕುಲಾಯಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಪ್ರಿಯ ವೀಕ್ಷಕರೇ, ಈ ಲೋಕವೇ ಹಾಗೆ. ಯಾರು ಹೇಗೆ ಪಾಪಿಗಳಾಗ್ತಾರೆ, ಯಾರು ಯಾವಾಗ ಯಾವ ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಪೊಲೀಸ್ ಲೇಟ್ ಹಿಡಿದು ಪೋಸ್ ಕೊಡ್ತಾರೆ ಅಂತ ಯಾವುದನ್ನ ಹೇಳೋದಕ್ಕಾಗಲ್ಲ. ಇವತ್ತು ಒಳ್ಳೆಯವನಾಗಿದ್ದವನು ನಾಳೆ ಕೆಟ್ಟವನಾಗಬಹುದು, ಇವತ್ತು ಕೆಟ್ಟವನಾಗಿದ್ದವನು ನಾಳೆ ಒಳ್ಳೆಯವನೂ ಆಗಬಹುದು. ಹಾಗೆ ಸಾವು ಯಾರನ್ನ ಎಲ್ಲಿ ಹೇಗೆ ಹುಡುಕೊಂಡು ಬರುತ್ತೋ ಯೋಚಿಸೋದಕ್ಕೂ ಆಗಲ್ಲ. ಯಾರ ಮೇಲೆ ಯಾರಿಗೆ ಹಾಗೆ ಹುಟ್ಟಿಕೊಳ್ಳುತ್ತೋ, ಯಾರು ಯಾರಿಗೆ ಡೀಲ್ ಕುದುರಿಸ್ತಾರೋ, ಕುದುರಿ ಇದ್ದ ಡೀಲ್ನಲ್ಲೇ ಸಲೀಸಾಗಿ ಹತ್ಯೆಗಳನ್ನ ಮಾಡ್ತಾರೋ, ವೈಷಮ್ಯ, ದ್ವೇಷ, ಹುಂಬ, ಹೊಡೆದಾಟದ ಮಧ್ಯೆ ಯಾರ್ಯಾರ ನಡುವೆ ಕೊಲೆಗಳು ನಡೆಯುತ್ತೋ ಅಂತ ಯೋಚಿಸುವ ಮುನ್ನವೇ ಎಲ್ಲ ಪಾಪಿಷ್ಟ ಕಾರ್ಯಗಳು ನಡೆದೇ ಹೋಗಿರುತ್ತೆ. ಇದಕ್ಕೆ ನೋಡಿ ಪಾಪಿಗಳ ಲೋಕ ಅಂತ ಕರೆಯೋದು. ವೀಕ್ಷಕರೇ, ಕರ್ನಾಟಕದ ಕರಾವಳಿಯಲ್ಲಿ ನೆತ್ತರಿನಿಂದ ಬರೆದ ಇತಿಹಾಸದ ಪುಟಗಳಿಗೇನೂ ಕಮ್ಮಿ ಇಲ್ಲ. ಸಹನೆ ಕಟ್ಟೆ ಒಡೆದು ಸಿಡಿದೆದ್ದ ರೌಡಿಗಳಿಗೂ ಕೊಲೆಗಾರರಿಗೂ ಬರವಿಲ್ಲ. ಎಸ್, ಮಂಗಳೂರು ಕೋಮು ಗಲಭೆಯಾಗುವಂತಹ ಅತಿ ಸೂಕ್ಷ್ಮ ಪ್ರದೇಶ. ಮತೀಯ ಗಲಭೆಗೆ ಒಳಗಾಗಿ ಅವರವರ ಮಧ್ಯೆ ಡೀಲ್ ಕುದುರಿ ಹತ್ಯೆಗಳು ನಡೆದ ಮೇಲೆ ಜೈಲಿನ ಕಂಬಿಗಳನ್ನ ಸೈಲೆಂಟ್ ಆಗಿ ಎಣಿಸೋಕೆ ಶುರು ಮಾಡಿದ ಒಂದು ಘಟನೆ. ಜಾಡು ಹಿಡಿದು ಹೊರಟಾಗ ನಮ್ಗೆ ಸಿಕ್ಕಿದೆ ಎಸ್ಡಿಪಿಐ ಸಂಘಟನೆಯಲ್ಲಿದ್ದ ಆಟೋ ಚಾಲಕನೊಬ್ಬನ ಮರ್ಡರ್ ಮಿಸ್ಟ್ರಿ. ನೋಡೋದಕ್ಕೆ ಆತ ಒಬ್ಬ ಸಾಮಾನ್ಯ ರಿಕ್ಷಾ ಚಾಲಕ. ಆದ್ರೆ ಆತನ ಡೀಲ್ಗಳು ಮತ್ತು ಹಿಂದೂ ಸಂಘಟನೆಯ ಮುಖಂಡರು ಹತ್ಯೆಗೆ ಹಾಕುವ ಸ್ಕೆಚ್ಗಳಿಗೆ ಒದಗಿಸ್ತಾ ಇದ್ದ ಹಣಕಾಸಿನ ನೆರವುಗಳು ಅಬ್ಬಬ್ಬಾ ಹೇಳೋದಕ್ಕೆ ಭಯಾನಕವಾಗಿದೆ. ಎಸ್, ಆತನ ಹೆಸರು ಅಶ್ರಫ್ ಕುಲಾಯಿ. ನೋಡೋದಕ್ಕೆ ಕಟ್ಟು ಮಸ್ತಾಗಿದ್ದ ದೇಹ. ಈತನ ಎದುರುಗಡೆ ಯಾರೇ ಹೊಡೆದಾಟಕ್ಕೆ ಬಂದ್ರೂ ಕನಿಷ್ಠ 4 ಹೊಡೆದು ಬಿಸಾಕಿ ಹಾಕಬಹುದಾದ 6 ಅಡಿ ದೇಹ. ಈತನ ಕೈಂಕರ್ಯ ಆಟೋ ಓಡಿಸೋದು. ಅದಷ್ಟೇ ಕೆಲಸ ಮಾಡ್ತಾ ಇದ್ರೆ ಈಗಲೂ ಕುಟುಂಬದವರ ಜೊತೆಗೆ ಹಾಯಾಗಿ ಇರ್ತಾ ಇದ್ನೇನೋ. ಆದ್ರೆ ಹಣದ ದುರಾಸೆ ಹಾಗೂ ಕೋಮುವಾದದ ಅಮಲು ಆತನ ಒಳಗಡೆ ಆಳವಾಗಿ ಬೇರೂರಿತ್ತು. ಅದೇ ಆತನ ದುರಂತ ಸಾವಿಗೂ ಕಾರಣವಾಯಿತು. ಅಶ್ರಫ್ ಹಲವಾರು ವರ್ಷಗಳಿಂದ ಎಸ್ಡಿಪಿಐ ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ದ. ತನ್ನ ಡೀಲಿಂಗ್ಗಳನ್ನ ಏನಿದ್ರೂ ಸೈಲೆಂಟ್ ಆಗಿ ಮಾಡ್ತಾ ಇದ್ದ. ಪಕ್ಕಾ ಅಂದ್ರೆ ಪಕ್ಕಾ ಸೈಲೆಂಟ್ ಆಗಿದ್ದ ವ್ಯಕ್ತಿಯಾಗಿದ್ದಕ್ಕೆ ಆತನ ಮೇಲೆ ಯಾವ ಪ್ರಕರಣಗಳು ರಿಜಿಸ್ಟರ್ ಆಗಿಲ್ಲ ನೋಡಿ. ಜಗತ್ತು ಜನರ ಕಣ್ಣಿಗೆ ಮಣ್ಣೆರಚಿ ಮಾಡಿದ ಪಾಪಗಳು ಅದಾಗಿಯೂ ಬೆನ್ನು ಬಿಡುತ್ತೆ ಅಲ್ವಾ? ದೇವರು ಸರ್ವಂತಯಾಮಿ, ದೇವನೊಬ್ಬನೇ ನಾಮ ಹಲವು. ಈಶ್ವರ ಆಗ್ಲಿ, ಯೇಸು ಆಗ್ಲಿ ಅಥವಾ ಅಲ್ಲಾಹುನೇ ಆಗ್ಲಿ, ಯಾರೇ ತಪ್ಪು ಮಾಡಿದ್ರೂ ದೇವರು ಮಾತ್ರ ಸುಮ್ಮನೆ ಇರಲ್ಲ ನೋಡಿ.
ಅದರಂತೆ ಈತ ಮಾಡಿದ ಪಾಪ ಪುಣ್ಯಗಳ ಲೆಕ್ಕಾಚಾರ ಮಾತ್ರ ಆ ದೇವರು ಸೈಲೆಂಟ್ ಆಗಿ ಬರ್ದಿರ್ತಾ ಇದ್ರು. ಒಂದು ವಿಷಯ ವೀಕ್ಷಕರೇ, ಹಲವಾರು ಬಾರಿ ಅಶ್ರಫ್ ಹಿಂದೂ ಮುಖಂಡರ ಹತ್ಯೆಗೆ ಹಣಕಾಸಿನ ನೆರವು ಮಾಡ್ತಾ ಇದ್ದ ಅಂತ ಮೇಲಿಂದ ಮೇಲೆ ಆರೋಪಗಳು ಕೇಳಿ ಬರ್ತಾನೆ ಇತ್ತು. ಇದೊಂದೇ ಕಾರಣ ಆತನ ಸಾವಿಗೆ ಕಾರಣವಾಯ್ತಾ, ಅಥವಾ ಅವನ ಇನ್ನೊಂದು ಸಮಸ್ಯೆ ಮರಳು ಮಾಫಿಯಾ ಅದು ಕಾರಣವಾಯ್ತಾ? ಎಸ್, ಆತ ಗುರುಪುರದಲ್ಲಿ ಮರಳುಗಾರಿಕೆ ಮಾಡೋದಕ್ಕೆ ಅಡ್ಡಗಾಲು ಹಾಕಿ ಹಿಂಸೆ ಕೊಡ್ತಾ ಇದ್ದ. ಇದರಿಂದ ಮರಳು ಮಾಫಿಯಾದ ದೊಡ್ಡ ದೊಡ್ಡ ಕೈಗಳ ಕೆಂಗಣ್ಣಿಗೆ ಗುರಿಯಾಗಿತ್ತ. ಈತನ ಸಾವಿಗೆ ಇಲ್ಲಿಂದಲೂ ಸುಪಾರಿ ಹೋಗಿರಬಹುದಾ? ಇಂತಹ ಅನುಮಾನಗಳು ಇನ್ನೂ ಅದೆಷ್ಟೋ ಇದೆ. ಆದ್ರೆ ಆತ ನಿಜವಾಗಿ ಭರ್ಬರವಾಗಿ ತೀರಾ ವಿಲಕ್ಷಣ ರೀತಿಯಲ್ಲಿ ಸತ್ತಿದ್ದು ಮಾತ್ರ ಹಿಂದೂ ಮುಖಂಡನೊಬ್ಬನ ಸ್ಕೆಚ್ನಿಂದಲೇ. ಅಶ್ರಫ್ ಕೊಲೆಯಾಗುವುದಕ್ಕಿಂತ ಕೆಲವೇ ದಿನ ಮೊದಲು ಮೈಸೂರಿನಲ್ಲಿ ರಾಜು, ಬೆಂಗಳೂರಿನಲ್ಲಿ ರುದ್ರೇಶ್ ಎಂಬ ಅಮಾಯಕ ಹಿಂದೂ ಕಾರ್ಯಕರ್ತರ ಹತ್ಯೆ ಹಾಡು ಹಗಲಿನಲ್ಲೇ ನಡೆದಿತ್ತು. ಈ ಕೊಲೆಗಳು ಇಡೀ ಹಿಂದೂ ಸಂಘಟನೆಯವರನ್ನೇ ಬೆಚ್ಚಿ ಬೀಳಿಸುವಂತೆ ಮಾಡಿತ್ತು. ಯಾಕಂದ್ರೆ ಎಲ್ಲೋ ಒಂಟಿಯಾಗಿ ಹೋಗ್ತಾ ಇದ್ದಾಗ ಕೊಲೆ ಮಾಡಿದ್ದಲ್ಲ, ಬಿರು ಬಿಸಿಲಿನಲ್ಲಿ ಹಾಡ ಹಗಲೇ, ಅದು ಕೂಡ RSS ಕಡವೇಶದಲ್ಲೇ ಇರುವಾಗಲೇ ಭೀಕರವಾಗಿ ಕೊಲೆಗೈಯಲಾಗಿತ್ತು. ಪ್ರಿಯ ವೀಕ್ಷಕರೇ, ಇಲ್ಲಿ ಪಾಯಿಂಟ್ ಟು ಬಿ ನೋಟೆಡ್. ಕೊಲೆ ನಡೆದ ದಿನ ವಿಜೃಂಭಣೆಯಲ್ಲಿ RSS ಸಂಸ್ಥಾಪಕ ದಿನಾಚರಣೆ ನಡೀತಾ ಇತ್ತು. ವಿಪರ್ಯಾಸ ಏನಪ್ಪಾ ಅಂದ್ರೆ, ಏತ ಕಡೆ ಅಶ್ರಫ್ ಕಲಾಯಿ ಕೂಡ SDPI ಸಂಸ್ಥಾಪನಾ ದಿನಾಚರಣೆಯೆಂದೇ ಹತ್ಯೆಯಾಗಿ ಹೋಗ್ತಾನೆ. ರಸ್ತೆಯ ಮಧ್ಯದಲ್ಲಿ ತೀರಾ ಭಯಾನಕ ರೀತಿಯಲ್ಲಿ ಆತನ ಹೆಣ ಬಿದ್ದಿರುತ್ತೆ. ಆಗ ಎಲ್ಲರ ಮೈಂಡ್ ಅಲ್ಲಿ ಬಂದದ್ದು ಡಬಲ್ ಕನ್ಫ್ಯೂಷನ್. ಹಿಂದೂ ಸಂಘಟನೆಯವರು ಕೊಲೆ ಮಾಡಿದ್ರಾ ಅಥವಾ ಮರಳು ಮಾಫಿಯಾದವರು ಡೀಲ್ ನೀಡಿ ಸುಪಾರಿ ಕೊಟ್ರ ಅನ್ನುವ ಸತ್ಯವನ್ನ ಹತ್ಯೆಯ ಪ್ರಮುಖ ಆರೋಪಿ ಭರತ್ ಮಾತ್ರ ಹೇಳಬಲ್ಲ. ಅಶ್ರಫ್ ಕಲಾಯಿ ಹತ್ಯಾ ಪ್ರಕರಣದಲ್ಲಿ ಒಳಗೊಂಡಾಗ ಬೇರೆ ಬೇರೆ ರೀತಿಯ ಕಥೆಗಳು ಹುಟ್ಟುಕೊಂಡಿತ್ತು. ಯಾಕಂದರೆ ಅಶ್ರಫ್ ಕಲಾಯಿ ಗುರುಪುರ ಹೊಳೆಯಲ್ಲಿ ನಡೆಯುತ್ತಿದ್ದಂಥ ಅಕ್ರಮ ಮರಳುಗಾರಿಕೆಗೆ ತಡೆಯೊಡ್ಡುತ್ತಿದ್ದ. ಅದರಿಂದಾಗಿ ಆ ದ್ವೇಷದ ಹಿನ್ನೆಲೆಯಲ್ಲಿ ಭರತ್ ಕುಂಬ್ಳೆಯಲ್ಲಿಗೆ ಸುಪಾರಿ ಕೊಟ್ಟು ಹತ್ಯೆ ಮಾಡಲಾಗಿತ್ತು ಎಂಬ ಆರೋಪವೂ ಇತ್ತು. ಇದೂ ಅಲ್ಲದೆ ಭರತ್ ಕುಂಬ್ಳೆ ಇತರ ಕೆಲವರು ಆರೋಪಿಗಳು ಸೇರಿಕೊಂಡಿದ್ದರು. ಇದೆಲ್ಲವನ್ನು ಗಮನಿಸಿದಾಗ ಪೊಲೀಸರಿಗೆ ಅದೊಂದು ಸಂಶಯ ಬಂದಿತ್ತು, ಹೌದು. ಆದರೆ ಅಶ್ರಫ್ ಕಲಾಯಿ SDPI ಮುಖಂಡನಾಗಿ ಪ್ರವರ್ಧವನಾಗಿ ಬೆಳೀತಿದ್ದ ಆ ಪರಿಸರ ಮತ್ತು ಭರತ್ ಮನೆ ಇದ್ದ ಪರಿಸರ, ಅದು ಎರಡು ಒಂದು ಪಾಕಿಸ್ತಾನ ಇದ್ದ ಹಾಗೆ, ಒಂದು ಮತ್ತೊಂದು ಭಾರತ ಇದ್ದ ಹಾಗೆ, ಅಂತಹ ಒಂದು ಬೂದಿ ಮುಚ್ಚಿದ ಕೋಮು ಸೂಕ್ಷ್ಮ ಪ್ರದೇಶ ಆಗಿತ್ತು. ಆತನ ಹೆಸರು ಭರತ್ ಕುಂಬ್ಡೇಲು. ನೋಡೋದಕ್ಕೆ ಸ್ಫುರದ್ರೂಪೆ, ಎಂಥವರು ಒಮ್ಮೆ ತಿರುಗಿ ನೋಡುವಂತಹ ಆಳ್ತನ, ಕುರುಚಲು ಗಡ್ಡ, ಹಣೆಗೆ ನೀಟಾದ ಕುಂಕುಮದ ಬೊಟ್ಟು. ಈತ ಮೂಲತಃ ಮಂಗಳೂರು ಹೊರವಲಯದ ಮಾರಿಪಳ್ಳ ನಿವಾಸಿ. ಮಂಗಳೂರಿನ ಸಂಧ್ಯಾ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ, ನಂತರ ಹಿಂದೂ ಸಂಘಟನೆಗಳಲ್ಲಿ ಸಕ್ರಿಯ ಕಾರ್ಯಕರ್ತ. ಸಂಘಟನೆಗಳ ಸಿದ್ಧಾಂತಗಳನ್ನ ರೌಡಿಸಂಗೆ ಬಳಸಿಕೊಂಡ ಭರತ್ ಹಲ್ಲೆಗಳು, ಸುಪಾರಿ ಡೀಲಿಂಗ್ಸ್ಗಳು, 307 ಅಂತ ಆಫ್ ಮರ್ಡರ್ಗಳು ಇವೆಲ್ಲವನ್ನ ಸಲೀಸಾಗಿ ಮಾಡ್ತಾನೆ. ರೌಡಿ ಶೀಟರ್ ಆಗಿ ಹಲವರನ್ನ ಹೆದರಿಸ್ತಾ ತನ್ನ ಡೀಲ್ ಮಾಡಿಕೊಂಡಿದ್ದ. ಈತನ ಹಾವಳಿಗಳು, ಈತನ ದಂಧೆಗಳು ಒಂದ ಎರಡ. ಮಂಗಳೂರಿನ ವಿಶ್ವವಿದ್ಯಾಲಯದ ಕಾಲೇಜಿನ ಅಧ್ಯಾಪಕರು ಮತ್ತು ವಿಚಾರವಾದಿಯಾಗಿದ್ದ ಪಟ್ಟಾಭಿರಾಮಯ್ಯನವರಿಗೆ ಸಗಣಿ ಎರಚಿ ಅವಮಾನ ಮಾಡಿದ್ದ. ಅದು ದೊಡ್ಡ ಸುದ್ದಿಯೇ ಆಗಿತ್ತು ನೋಡಿ. 13ಕ್ಕೂ ಹೆಚ್ಚಿನ ಪ್ರಕರಣಗಳ ಸರದಾರ ಈ ಭರತ್. ಮಂಗಳೂರಿನ ಪ್ರತಿಷ್ಠಿತ ಮಳಿಗೆಯೊಂದರಲ್ಲಿ ಕೆಲಸ ಮಾಡ್ಕೊಂಡಿದ್ದ ಈ ಭರತ್ ನಿಯತ್ತಾಗಿ ಕೆಲಸ ಮಾಡ್ತಾ ಇದ್ರೆ ಈತನಿಗೆ ಇಂತಹ ದುಸ್ಥಿತಿ ಬರ್ತಾನೆ ಇರಲಿಲ್ಲ. ಎಸ್,
ಇತ್ತ ಕಡೆ ಸಂಘಟನೆಯ ಹೆಸರಲ್ಲಿ ರೌಡಿಸಂ ಮಾಡ್ಕೊಂಡಿದ್ದ ಭರತ್ಗೆ ಯಾರಿಂದ ಡೀಲ್ ಸಿಕ್ಕಿತ್ತೋ ಗೊತ್ತಿಲ್ಲ. ಆ ಕುರಿತಾದ ಅನುಮಾನಗಳು ಇನ್ನು ಹಾಗೇನೇ ಇದೆ, ಬಗೆಹರಿಯದ ಕಗ್ಗಂಟಾಗಿಯೇ ಉಳಿದಿದೆ. ಯಾರೇ ಡೀಲ್ ಕೊಟ್ರು ಭರತ್ನ ಕೆಲಸ ಮಾತ್ರ ಪಕ್ಕ. ಆತನ ಸ್ಕೆಚ್ ಮಿಸ್ ಆಗಿದ್ದೇ ಇಲ್ಲ. ತನ್ನ ಸಹಚರರನ್ನ ಕೂರಿಸಿಕೊಂಡು ಸಮಾಲೋಚನೆ ಮಾಡಿ ಹಾಕಿದ ಅಶ್ರಫ್ ಕುಲಾಯಿ ಡೆಡ್ಲಿ ಸ್ಕೆಚ್. ಅಶ್ರಫ್ ಕಲಾಯಿ ಮ್ಯಾಟರ್ ಕ್ಲೋಸ್ ಮಾಡೋಕೆ ಸುಪಾರಿ ನೀಡಿದ್ದು ಯಾರು ಮತ್ತು ಹತ್ಯೆಗೆ ಹಾಕಿದ್ದ ಸ್ಕೆಚ್ ಏನು ಎನ್ನುವುದರ ಕಂಪ್ಲೀಟ್ ಚಿತ್ರಣ ನಿಮ್ಮ ಮುಂದೆ ತೆರೆದುಕೊಳ್ಳುತ್ತೆ. ಅದಕ್ಕೂ ಮುನ್ನ ಕ್ರೈಮ್ ಬೀಟ್ನಲ್ಲಿ ಸ್ಮಾಲ್ ಬ್ರೇಕ್. ಬ್ರೇಕ್ನ ನಂತರ ರಕ್ತದ ಕಲೆಗಳನ್ನ ತೋರಿಸುವ ಕ್ರೈಮ್ ಬೀಟ್ಗೆ ಸ್ವಾಗತ. ಸುಪಾರಿ ಏನೋ ನೀಡಿದ್ರು, ಸುಪಾರಿ ತೆಗೆದುಕೊಂಡವ ಸುಮ್ಮನೆ ಇರ್ತಾನ? ಸುಪಾರಿ ಎಂಬ ಉಪ್ಪಿನ ಋಣವನ್ನ ತೀರಿಸೋಕೆ ಅಶ್ರಫ್ ಕಲಾಯಿಯನ್ನ ಬರ್ಬರವಾಗಿ ನಿರ್ದಯವಾಗಿ ಮುಗಿಸಿಬಿಡ್ತಾರೆ. ಇದೇ ಮರ್ಡರ್ಗೆ ಹಾಕಿದ ಸ್ಕೆಚ್ ನೋಡಿದ್ರೆ ನೀವು ದಂಗಾಗೋದಂತೂ ಸತ್ಯ. ಇಡೀ ಕರಾವಳಿಯೇ ಬೆಚ್ಚಿ ಬಿದ್ದ ಮರ್ಡರ್ ಇದು. ಎಸ್, ಹಂತಕರ ಆಹ್ವಾನಕ್ಕೆ ಬಲಿಯಾದ ಭೀಕರ ಸತ್ಯ ಈ ಸ್ಟೋರಿಯಲ್ಲಿ. ಅಂದು ಎಸ್ಡಿಪಿಐ ಸಂಸ್ಥಾಪನಾ ದಿನಾಚರಣೆ. ಅಶ್ರಫ್ ಕುಲಾಯಿ ತನ್ನ ಸಂಘಟನೆಯ ಸಂಸ್ಥಾಪನಾ ದಿನಾಚರಣೆಯ ಪ್ರಯುಕ್ತ ಕುಲಾಯಿ ಬಳಿ ಬಸ್ ನಿಲ್ದಾಣದಲ್ಲಿ ಶ್ರಮದಾನ ಮಾಡ್ತಾನೆ. ಆ ಶ್ರಮದಾನವೇ ಆತನ ಕೊನೆಯ ಕಾಯಕವಾಗಿ ಬಿಡುತ್ತೆ ಅಂತ ಅಶ್ರಫ್ ಖಂಡಿತ ಊಹಿಸಿರ್ಲಿಕ್ಕಿಲ್ಲ. ಇತ್ತ ಭರತ್ ಹಾಗೂ ಆತನ ಪಂಟರು ಸ್ಕೆಚ್ ಮಿಸ್ ಆಗದೆ ಇರೋ ರೀತಿ ಕಾಯ್ತಾ ಇದ್ರು. ರಕ್ತ ಸಿಕ್ತ ಅಧ್ಯಾಯದಲ್ಲಿ ತಾವೇ ತಮ್ಮ ಸ್ಟೋರಿ ಬರಿಬೇಕು ಅನ್ನುವ ಹುಮ್ಮಸ್ಸಿನಲ್ಲಿದ್ದರೇನೋ ಆ ಹಂತಕರು. ಇದ್ಯಾವುದರ ಯೋಚನೆ ಇಲ್ಲದೆ ತನ್ನ ಪಾಡಿಗೆ ತಾನು ಯಾವುದೋ ಯೋಚನೆಯಲ್ಲಿ ರಿಕ್ಷಾ ಓಡಿಸ್ತಾ ಮನೆಗೆ ಸೇರುವ ಹುಮ್ಮಸ್ಸಿನಲ್ಲಿದ್ದ ಅಶ್ರಫ್. ನಡೆದೇ ಹೋಯ್ತು ನೋಡಿ ಒಂದು ಭಯಾನಕ ಕೊಲೆ. ಇಡೀ ಕರಾವಳಿಯೇ ಒಂದು ಗಳಿಗೆ ಸ್ತಬ್ಧವಾದ ಘಟನೆ ಇದು. ಬೈಕ್ನಲ್ಲಿ ಬಂದ ಯುವಕರ ತಂಡ ರಿಕ್ಷಾವನ್ನ ತಡೆದು ನಿಲ್ಲಿಸಿ ಮಾರಕಾಸ್ತ್ರಗಳಿಂದ ಯದ್ವ ತದ್ವ ಅಶ್ರಫ್ ಮೇಲೆ ದಾಳಿ ಮಾಡ್ತಾರೆ. ಆದ್ರೆ ಅಶ್ರಫ್ನದ್ದು ಗಟ್ಟಿ ಜೀವ, ಅಷ್ಟು ಸುಲಭದಲ್ಲಿ ಸಾಯುವ ದೇಹವಲ್ಲ. ಆತ ತಪ್ಪಿಸಿಕೊಂಡು ರಸ್ತೆ ಪಕ್ಕದಲ್ಲಿದ್ದ ಮನೆಯೊಳಗೆ ಓಡಿ ಹೋಗ್ತಾನೆ. ನೆತ್ತರ ರುಚಿ ನೋಡಿದ ಹಂತಕರು ತಮ್ಮ ಬೇಟೆಯನ್ನ ಬಿಡ್ತಾರ. ಬಿಡದೆ ಮನೆಯೊಳಗೆ ನುಗ್ಗಿ ಅಶ್ರಫ್ನನ್ನ ಎಳೆದು ತಂದು ಮಾರಕವಾಗಿ ಹಲ್ಲೆ ನಡೆಸಿ ಪರಾರಿಯಾಗ್ತಾರೆ. ಈ ಭಯಾನಕ ಹತ್ಯೆಯ ವಿಷಯ ಕಾಡ್ಗಿಚ್ಚಿನಂತೆ ಹರಡಿ ಗಲಭೆ ನಡೆಯುವಂತ ಸ್ಥಿತಿಗೆ ಬಂದು ನಿಲ್ಲುತ್ತೆ. ಮೊದಲೇ ದಕ್ಷಿಣ ಕನ್ನಡ ಜಿಲ್ಲೆ ಕೋಮು ಸೂಕ್ಷ್ಮ ಪ್ರದೇಶ. ಈ ಜಿಲ್ಲೆಯಲ್ಲಿ ಹಿಂದೂ ಮುಸ್ಲಿಂ ಹಲ್ಲೆಗಳು ಕೊಲೆಗಳು ನಿರಂತರವಾಗಿ ನಡೀತಾನೆ ಇದೆ. ಇಂತಹ ಸಂದರ್ಭದಲ್ಲಿ ಪೊಲೀಸ್ ಬ್ರಿಲಿಯನ್ಸಿ ಅಂತಾರಲ್ಲ, ಅದನ್ನ ಪೂರ್ಣವಾಗಿ ಬಳಸಿ ಗಲಭೆ ಆಗೋದನ್ನ ತಡೆದು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಪರಿಸ್ಥಿತಿಯನ್ನ ತನ್ನ ಹತೋಟಿಗೆ ತರ್ತಾರೆ. ನಂತರ ಪ್ರಕರಣದ ಗಂಭೀರತೆಯನ್ನ ಅರಿತ ಪೊಲೀಸರು ಆದಷ್ಟು ಬೇಗ ಆರೋಪಿಗಳ ಪತ್ತೆಗೆ ಬಲೆ ಬೀಸ್ತಾರೆ. ಕೊಲೆ ವಾಸನೆಯ ಜಾಡು ಹಿಡಿದು ಹೊರಟವರಿಗೆ ಸ್ವಲ್ಪ ದಿನಗಳಲ್ಲಿ ಭರತ್ ಅಂಡ್ ಆತನ ಸಹಚರರನ್ನ ಪೊಲೀಸರು ಬಂಧಿಸಿ ಹಂತಕರ ಕೈಗೆ ಬೇಡಿ ತುರುಕಿಸುವಲ್ಲಿ ಯಶಸ್ವಿಯೂ ಆಗ್ತಾರೆ. ಎಸ್, ಹಂತಕರ ಬಂಧನದ ನಂತರ ಪೊಲೀಸರು ಭರತ್ ಮತ್ತು ಆತನ ಸಹಚರರನ್ನ ವಿಚಾರಿಸ್ತಾರೆ. ಆಗ ನೋಡಿ ಹೊರಬೀಳುತ್ತೆ ಆಘಾತಕಾರಿ ಮತ್ತು ಬೆಚ್ಚಿ ಬೀಳಿಸುವ ಮರ್ಡರ್ ಮಿಸ್ಟ್ರಿ ಅಂಡ್ ಖತರ್ನಾಕ್ ಸ್ಕೆಚ್. ಹಂತಕರು ಎಳೆಯಾಗಿ ಸ್ಕೆಚ್ನ ಒಳ ಹೊರಗುಗಳನ್ನ ತೆರೆದಿಡ್ತಾ ಹೋಗ್ತಾರೆ. ಸಿನಿಮಾ ಶೈಲಿಯಲ್ಲಿ ಅಶ್ರಫ್ನನ್ನ ಕೊಲೆ ಮಾಡಲು ಭರತ್ ಅಂಡ್ ಟೀಮ್ ರೆಡಿಯಾಗಿತ್ತು. ಅದರಲ್ಲೂ ಒಂದು ಜೀವ ತೆಗೆಯಲು ಒಟ್ಟು 2 ಟೀಮ್ ಸೆಟ್ ಆಗಿತ್ತಂತೆ.
ಎರಡೂ ಟೀಮ್ ಕೂಡ ಬೈಕ್ನಲ್ಲಿ ಬಂದು ಅಶ್ರಫ್ನನ್ನ ಮುಗಿಸೋ ಪ್ಲಾನ್ ಹಾಕಿತ್ತಂತೆ. ಇದೇ ನೋಡಿ ಕೊಲೆಯ ಸ್ಕೆಚ್ನ ಭೀಕರತೆ ಅಂದ್ರೆ. ಅಶ್ರಫ್ ಕುಲಾಯಿ ಚಲನವಲನದ ಬಗ್ಗೆ ಸಿಕ್ಕ ಮಾಹಿತಿಯನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡಿದ ಮಾಸ್ಟರ್ ಮೈಂಡ್ ಭರತ್ ಧೈರ್ಯನ ಇಲ್ಲಿ ಮೆಚ್ಚಲೇಬೇಕು. ಗಟ್ಟಿ ಗುಂಡಿಗೆ ಕಣ್ರಿ ಈ ಭರತ್ನದ್ದು. ಕೊಲೆಗಳೇ ಹಾಗೆ, ಯಾವ ರೀತಿಯಲ್ಲಿ ಎಲ್ಲಿ ಹೇಗೆ ನಡೆಯುತ್ತೆ ಅಂತ ಊಹಿಸೋದು ಅಸಾಧ್ಯ. ಯಾರ ಕತ್ತಿಗೆ ಯಾರು ಬಲಿಯಾಗ್ತಾರೋ ಅಥವಾ ತಾವೇ ಹೆಣೆದ ಪಾಪದ ಕುಣಿಕೆಗೆ ತಾವೇ ನೇಣು ಹಾಕಿಕೊಳ್ತಾರೋ ಅವರಿಗೆ ಗೊತ್ತಿರೋದಿಲ್ಲ. ಇತ್ತ ಕಡೆ ಭರತ್ನ ಒಂದು ಟೀಮ್ನ ಸಹಚರರು ಬೈಕ್ ಪಂಕ್ಚರ್ ಆಗಿ ಐಡಿಯಾ ಫ್ಲಾಪ್ ಆಗಿ ಹೋಗುತ್ತೆ. ಆಗ ಇನ್ನೊಂದು ಟೀಮ್ನ ಮೇಲೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಅಶ್ರಫ್ನನ್ನ ಇಂದು ಮುಗಿಸಲೇಬೇಕೆಂದು ಉಳಿದವರು ಡಿಸೈಡ್ ಮಾಡ್ತಾರೆ. ಹಾಗೆಯೇ ಅದೇ ಫೋರ್ಸ್ನಲ್ಲಿ ಹೋಗಿ ಅಶ್ರಫ್ನನ್ನ ಕೊಲೆ ಮಾಡ್ತಾರೆ. ಇದಿಷ್ಟನ್ನ ಯಾವುದೇ ಮುಚ್ಚು ಮರೆ ಇಲ್ಲದೆ ಸಲೀಸಾಗಿ ತಾನು ಮಾಡಿ ಮುಗಿಸಿದ ಗನಂಧಾರಿ ಕೊಲೆಯನ್ನ ಪೊಲೀಸ್ ಬಳಿ ಹೇಳ್ತಾನೆ ನೋಡಿ ಭರತ್. ನಂತರದ ಪ್ರೊಸೀಜರ್ ಇದ್ದದ್ದೇ ತಾನೆ. ಕೊಲೆ ಮಾಡಿದೆ ಎಂದು ಒಪ್ಪಿಕೊಂಡ ಆರೋಪಿಯನ್ನ ಪೊಲೀಸರು ಜೈಲಿಗೆ ಕಳಿಸ್ತಾರೆ. ನಿಗದಿಯಾದ 3 ತಿಂಗಳ ಒಳಗಾಗಿ ಆರೋಪ ಪಟ್ಟಿಯನ್ನ ಕೂಡ ಸಲ್ಲಿಸ್ತಾರೆ. ಆರೋಪಿಗಳೆಲ್ಲರೂ ಮಾವನ ಮನೆಯ ಹಾದಿ ಹಿಡಿದು 1.5 ವರ್ಷ ಆಗಿತ್ತು. 1 ವರ್ಷದ ಬಳಿಕ ಜಾಮೀನು ವರದಿಗೆ ಕರ್ನಾಟಕ ಉಚ್ಚ ನ್ಯಾಯಾಲಯ ಭರತ್ಗೆ ಜಾಮೀನು ನೀಡುತ್ತೆ. ಈ ವಿಷಯ ಇಡೀ ಕರಾವಳಿಯಲ್ಲಿ ಸಂಚಲನವನ್ನ ಉಂಟು ಮಾಡಿತ್ತು. ಮಾಡಿದ್ದು ಪಾಪಿಷ್ಟ ಕೆಲಸ. ಆದ್ರೂ ಯಾವುದೋ ಒಂದು ಸಾಧನೆ ಮಾಡಿದ ರೀತಿಯಲ್ಲಿ ಪ್ರೌಡ್ ಫೀಲಿಂಗ್ ನೊಂದಿಗೆ ಜೈಲಿನಿಂದ ಹೊರಬರ್ತಾನೆ ಭರತ್. ಈ ವಿಷಯ ತಿಳಿದ ಕೆಲವೊಂದು ಮತೀಯ ಸಂಘಟನೆಗಳು ಕೆಂಡಾಮಂಡಲವಾಗುತ್ತೆ. ಭರತ್ನನ್ನೇ ಕೊಲೆ ಮಾಡುವ ಥ್ರೆಟ್ ನೇರವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡ್ತಾರೆ. ರಾಜಾರೋಷವಾಗಿ ಮಂಗಳೂರು ಮುಸ್ಲಿಮ್ಸ್ ಅನ್ನುವ ಫೇಸ್ಬುಕ್ ಪೇಜ್ನಲ್ಲಿ ಭರತ್ನನ್ನ ಮುಗಿಸುವ ಥ್ರೆಟ್ ಕೊಡ್ತಾರೆ. ಅವರನ್ನ ಇವರು ಕೊಲೆ ಮಾಡೋದು, ಇವರನ್ನ ಅವರು ಕೊಲೆ ಮಾಡೋದು. ಇದೇ ರೀತಿ ಕೋಮು ದ್ವೇಷ ಮುಂದುವರೆದ್ರೆ ಜಿಲ್ಲೆಯಲ್ಲಿ ಮತ್ತೊಂದು ಮತೀಯ ಸಂಘಟನೆಯ ರಿವೆಂಜ್ ಆಗುತ್ತಾ? ಇದಕ್ಕೆ ಸಮಯವೇ ಉತ್ತರ ಹೇಳಬೇಕಿದೆ. ಧಾರ್ಮಿಕ ಸಂಘಟನೆಯ ತತ್ವ ಸಿದ್ಧಾಂತಗಳನ್ನ ಗಾಳಿಗೆ ತೂರಿ ರೌಡಿಸಂ ಅನ್ನ ನಡೆಸುವವರು ಇಲ್ಲಿ ತುಂಬಾ ಜನ ಇದ್ದಾರೆ. ಆದರೆ ಕೋಮುವಾದದ ಹಿಂದಿನ ಕೊಲೆಗಳು ಮತ್ತು ಮರ್ಮಗಳು ಹಾಗೂ ಗೊತ್ತೋ ಗುರಿ ಇಲ್ಲದ ರಿವೆಂಜ್ಗಳು, ಅದರ ಮಧ್ಯೆ ಸುಪಾರಿ ಕಿಲ್ಲಿಂಗ್ಗಳು, ಅಬ್ಬಬ್ಬಾ ಅತಿ ಭಯಾನಕ. ರೌಡಿಸಂ ಅಂದ್ರೆ ಹಾಗೆ, ಯಾವಾಗ ಯಾರ ಬಣ್ಣ ಬಯಲಾಗುತ್ತದೆ ಅಂತಾನೆ ಗೊತ್ತಾಗಲ್ಲ. ಆದರೆ ಈ ಕೊಲೆಗಳಿಂದ, ಈ ಕ್ರೈಮ್ಗಳಿಂದ ಕೊನೆಗೆ ಸಿಗುವುದು ಒಂದೇ ಒಂದು ಪ್ಲೇಟ್ ರಾಗಿ ಮುದ್ದೆ ಮತ್ತು ಅಪರೂಪಕ್ಕೆ ಮೊಟ್ಟೆ, ಜೊತೆಗೆ ಬಿಳಿ ಶರ್ಟ್ ಅಷ್ಟೇ. ಎಸ್ ವೀಕ್ಷಕರೇ, ಅಶ್ರಫ್ ಕುಲಾಯಿ ಬರ್ಬರ ಕೊಲೆಯ ಇತಿಹಾಸವನ್ನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಇನ್ನೊಂದು ಹೊಸ ರಕ್ತ ಸಿಕ್ತ ಅಧ್ಯಾಯದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ಸ್ಪಂದನ.